ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯ ಕಲ್ಲಬೆಟ್ಟು ಗ್ರಾಮದ ಬಂಗಾಲಪದವು ಗಂಟಾಲ್ಕಟ್ಟೆ ಕರಿಂಜೆ ಗ್ರಾಮ ಗಂಟಾಲ್ಕಟ್ಟೆ ಮಸೀದಿ ಬಳಿಯ 5 ಸೆಂಟ್ಸ್ ಕಾಲನಿ ಪುತ್ತಿಗೆ ಪಾಲಡ್ಕ ಕಲ್ಲಮುಣ್ಕೂರು ಬೆಳುವಾಯಿ ಹೊಸಬೆಟ್ಟು ದರೆಗುಡ್ಡೆ ಹಾಗೂ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 40ಕ್ಕಿಂತಲೂ ಅಧಿಕ ಮನೆಗಳಲ್ಲಿ ಶೌಚಾಲಯಗಳಿಲ್ಲದೆ ಬಯಲನ್ನೇ ಶೌಚಕ್ಕಾಗಿ ಉಪಯೋಗಿಸಿಕೊಳ್ಳಬೇಕಾಗಿರುವುದರಿಂದ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಮುಜುಗರ ಪಡುವಂತಾಗಿದೆ. ಕೆಲವು ಕುಟುಂಬಕ್ಕೆ ಸರಿಯಾದ ಮನೆಯೂ ಇಲ್ಲ. ಮುರುಕಲು ಮನೆಯ ಮಾಡಿಗೆ ತರ್ಪಾಲು ಹಾಕಿಕೊಂಡು ಕುಟುಂಬಗಳು ಜೀವನ ಸಾಗಿಸುತ್ತಿದ್ದು, ಇಲ್ಲಿ ಶೌಚಾಲಯವೂ ಇಲ್ಲ, ಬಚ್ಚಲು ಮನೆಯೂ ಇಲ್ಲ. ಇಂತಹ ಮನೆಗಳಲ್ಲಿರುವ ಹೆಣ್ಣು ಮಕ್ಕಳು ಮನೆಯ ಹಿಂದುಗಡೆ ಅಥವಾ ಬದಿಯಲ್ಲಿ 4 ಕಂಬ ಹಾಕಿ ಅದಕ್ಕೆ ಸೀರೆಗಳನ್ನು ಸುತ್ತ ಕಟ್ಟಿಕೊಂಡು ಬಚ್ಚಲು ಮನೆಯಾಗಿ ನಿರ್ಮಿಸಿ ಸ್ನಾನಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಕಂಡುಬರುತ್ತಿದೆ. ಪುರಸಭೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡೆಗಳಲ್ಲಿ ಕೆಲವು ಕುಟುಂಬಗಳು ಸಿಕ್ಕಿದ ಜಾಗದಲ್ಲಿ ತಮ್ಮ ಹೆಸರಿನಲ್ಲಿ ಯಾವುದೇ ದಾಖಲೆ ಪತ್ರಗಳಿಲ್ಲದ ಜಾಗದಲ್ಲಿ ಜೋಪಡಿ ಹಾಕಿಕೊಂಡು ಅಥವಾ ಸಣ್ಣದಾದ ಮನೆಗಳನ್ನು ನಿರ್ಮಿಸಿಕೊಂಡು ಕುಳಿತಿದ್ದಾರೆ. ಇಂತಹ ಮನೆಗಳಿಗೆ ಟಾಯ್ಲೆಟ್ ಅನ್ನು ನಿರ್ಮಿಸಲು ಅನುದಾನವನ್ನು ನೀಡಲು ತೊಡಕಾಗಿದೆ. ಆದರೆ ಆ ತೊಡಕುಗಳೆಲ್ಲವನ್ನೂ ಸರಿಪಡಿಸಿ ಯಾವುದಾದರೊಂದು ರೀತಿಯಲ್ಲಿ ಆ ಕುಟುಂಬಗಳಿಗೆ ಸಹಾಯ ಮಾಡಬೇಕಾದ ಪುರಸಭೆ, ಗ್ರಾಮ ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಿ ಸ್ವಚ್ಛತೆಗೆ ಆದ್ಯತೆ ನೀಡದೆ ನಿರ್ಲಕ್ಷ್ಯ ವಹಿಸಿರುವುದು ಮಾತ್ರ ಖೇದಕರ.